ತರಗತಿಯ ಹುಡುಗರು ಇಲ್ಲಿ ಬನ್ನಿ. 5, 6, 7 ತರಗತಿಯ ಹುಡುಗರು ಹಿಮ್ಮುಖ ಊಟ ಈಗ 5, 6, 7 ತರಗತಿಯ ಹುಡುಗರಿಗೆ ದೀಪಕ್ರಿಂದ ಕರೆ. ಹಿಮ್ಮುಖ ಓಟದ ಸ್ಪರ್ಧೆಯ ಆರಂಭ. ನನ್ನ ಹೆಸರು ಟಿವಿಯಲ್ಲಿ ಬರಬೇಕು, ಪೇಪರ್ ಅಲ್ಲಿ ಬರಬೇಕು ಹೇಳುವಂತಹ ಕಾಳಜಿ ಇಲ್ಲದೆ ಸಮಾಜಗೋಸ್ಕರ ದುಡಿದು ಕನ್ನಡ ಚಿತ್ರರಂಗದಲ್ಲಿ ಉನ್ನತ ಸ್ಥಾನಕ್ಕೆ ಹೇರಿ ನೃತ್ಯ ವಿಭಾಗದಲ್ಲಿ ತನ್ನನ್ನು ನಾಚಿಸುವಂತ ಕಲಾವಿದ ಇನ್ನೊಬ್ಬ ಕನ್ನಡ ಚಿತ್ರರಂಗದಲ್ಲಿ ಇಲ್ಲ, ನನಗೆ ನಾನೇ ಸೈ ಹೇಳುವಂತ ಮಟ್ಟಕ್ಕೆ ಏರಿ ಇತ್ತೀಚೆಗೆ ದೇವರ ಪಾದವನ್ನು ಸೇರಿಕೊಂಡಿರುವಂತಹ ಪುನೀತ್ ರಾಜ್ಕುಮಾರ್ 5, 6, 7ನೇ ಹುಡುಗರ ವಿಭಾಗದ ಹಿಮ್ಮುಖ ಓಟ ಕೆಸರಗಂಜಿ ಗೌಜಿಯ ಸ್ಪರ್ಧೆಯ ಆಕರ್ಷಣೀಯ ಸ್ಪರ್ಧೆ ಹಿಮ್ಮುಖ ಓಟ. ಸ್ವಾಮಿ ಕೊರಗಜ್ಜ ನಂಗೆ ಮಾತ್ರ ಗೊತ್ತು ಪ್ಲೇಕನೆ ತುಳುನಾಡದ ಕಾರಣೀಕ ದೈವ ನಮ್ಮ ರಮಣ್ಣ 1, 2, 3 ಜನ ಆಯ್ಕೆ ಮಾಡಿಕೊಳ್ಳಿ. 5, 6, 7ನೇ ವಿಭಾಗದ ಹುಡುಗರ ವಿಭಾಗದಲ್ಲಿ ಹಿಮ್ಮುಖ ಓಟ. ಮಕ್ಕಳಿಗೆ ಸ್ವಲ್ಪ ಮಾಡಿದ್ರೆ 5, 6, 7 ಹುಡುಗರ ವಿಭಾಗದ ಹಿಮ್ಮುಖ ಓಟ. ಆಕರ್ಷಣೀಯ ಸ್ಪರ್ಧೆ, ಬಹಳ ಉತ್ತಮ ಸ್ಪರ್ಧೆ. ಎದುರು ಎದ್ದುಕೊಳ್ಳ ಬಲ್ಪರ ಹಾಕೊಂಡು ಪಿರವುಗು ಬಲ್ಪರಗ ಹಾಪುಜಿ ಭಾರಿ ಅನುಭವ ಬೋಡಾಪುಡು. ಭಾರಿ ಆಕರ್ಷಣೀಯ ಸ್ಪರ್ಧೆ. ಬಲೆ ಬಲೆ ಪಿರ ಪಿರ ಬಲಿ ಬಲೆ 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 ಚಪ್ಪಾಳೆ ಬಟ್ಟಿ ಚಪ್ಪಾಳೆ. ಪ್ರಥಮ ಸುತ್ತು ಮುಗಿದಿದೆ. ಪ್ರಥಮ, ದ್ವಿತೀಯ, ತೃತೀಯ 2ನೇ ಸುತ್ತಿಗೆ ಅಂಗನವಾಡಿ ಮಕ್ಕಳ ಕಡ್ಲೆ ಹೆಕ್ಕುವ ಸ್ಪರ್ಧೆ ಹಾಗೂ ಬಾಲ್ ಹಾಕುವ ಸ್ಪರ್ಧೆ ಮುಗಿದಿದೆ. ಫಲಿತಾಂಶ ಕೈ ಸೇರಿ ಇರುತ್ತದೆ. ಕಡ್ಲೆ ಹೆಕ್ಕುವ ಸ್ಪರ್ಧೆಯಲ್ಲಿ ಪ್ರಥಮ ಅದಿತ್ರಿ ಮೂಲೆಮನೆ, ದ್ವಿತೀಯ ಐಶಾನಿ ಪಡಿಪಂಡ. बोले 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 ಮಣ್ಣಿದೆ ಬೆಳಗುದ ಜ್ಯೋತಿಯೇ ಭಕ್ತಿಗಳೆತ್ತುದು ಒಲಿಯುನ ಸ್ವಾಮಿಯೇ ಕರುಣಾಮಯಿ ಕೊರಗಜ್ಜರ ಪ್ರಾರ್ಥನೆ ಈರಕ್ಕೆ ಬಾರದು ಈ ಭಕ್ತಿ ಸಮರ್ಪಣೆ ತುಳುನಾಡುವ ಸ್ವಾಮಿ ಕೊರಗಜನಿಯೇ ಈ ಭಕ್ತರು ಅಜ್ಞರೂಪಿಯೇ ಅಭಯಸ್ವರೂಪವೇ ಶಿವದೇವರ ಸಂಸಾರ ಸಾಕೆ ಮುಪ್ಪದು ನಟ್ಟುವೆ ತೋರಿಕೆ ಭಕ್ತಿರೆ ಭಕ್ತಿ ಅಮೃತದ ಪರಕೆ ಮುಪ್ಪಿಸದು ನಟ್ಟುವೆ ತೋರಿಕೆ ಮಲ್ಲಿಗೆ ಪೂತಾಲಂಕಾರೊಳೇ ಭಕ್ತಿಯ ಕೊಟ್ಟಿ ಕೋಲತೆ ಮಲ್ಲಿಗೆ ಪೂತಾಲಂಕಾರೊಳೇ ಭಕ್ತಿಯ ಕೊಟ್ಟಿ ಕೋಲತೆ ನಮ ಮಳಿಪಿ ಪಾಪ ಕರ್ಮ ದೂರವಂತು ಈ
ಫೈನಲ್ ನೀರು 5, 6, 7 ಹಿಮ್ಮುಖ ಓಟದ ವಿಜೇತರ ವಿವರ. 8, 9 10ನೇ ತರಗತಿ ಹುಡುಗರಿಗೆ ಬನ್ನಿ. ದೀಕ್ಷಿತ್ ಕುರುಬರಗೇರಿ, ಪ್ರಖ್ಯಾತ ರಾಮನಗರ. ದೀಕ್ಷಿತ್ ಕುರುಬರಗೇರಿ ವೇದಿಕೆಗೆ ಬರಬೇಕು. ಪ್ರಖ್ಯಾತ ರಾಮನಗರ ವೇದಿಕೆಗೆ ಆಗಮಿಸಬೇಕು. ತೋಟವನ್ನು ಗಮನಿಸಿದರೆ ನೀರಿನ ವ್ಯವಸ್ಥೆ ಅದು ಹಾಗೆಯೇ ಉಪ್ಪು ಮಡಿ ಓಟ ಹುಂಡಿ ರಡ್ಡಿ ಅದು ರಾಮ ಇಸ್ ರೈಟ್, ರಾಮಚಂದ್ರ ಅದು ಕರೆಕ್ಟ್. ಅದು ಎಷ್ಟು ಸೆಕೆಂಡ್ ಇದ್ರೆ ಇದು ಫಸ್ಟ್ ದೀಪಕ್. ಪ್ರಥಮ ಸುತ್ತಿನಿಂದ ನಡೆದಿರುವಂತಹ ಎಲ್ಲ ಸ್ಪರ್ಧೆಗಳು, ಇಷ್ಟರವರೆಗೆ ಮುಗಿದಿರುವಂತಹ ಎಲ್ಲಾ ಸ್ಪರ್ಧೆಗಳ ಪ್ರಥಮ ಹಾಗೂ ದ್ವಿತೀಯ ವಿಜೇತರಿಗೆ ಇನ್ನೊಂದು ಆಕರ್ಷಣೀಯ ಬಹುಮಾನ ಇದೆ. ಆ ವಿಜೇತರು ದಯವಿಟ್ಟು ವೇದಿಕೆಗೆ ಬರಬೇಕು. 8, 9, 10ನೇ ತರಗತಿ ಹುಡುಗಿಯರ ಉಪ್ಪು ಮುಡಿ ಓಟ ಫೈನಲ್. ಇದು ಪ್ರಥಮ ಹಾಗೂ ದ್ವಿತೀಯ. ಬಿಸಿಲಾಗ್ತಾರೆ ನೋಡಿದ್ರೆ ಆಯ್ತು. ಆಕರ್ಷಣೀಯ ಸ್ಪರ್ಧೆ ಉಪ್ಪು ಮುಡಿಯ ಓಟ. ಅಭಿನಂದಿಸಿ ಮತ್ತೆ 10ನೇ ಹತ್ತಿಗಳು ಇರಬೇಕು. ಪ್ರಯತ್ನ ಪಡಿ, ಪ್ರಯತ್ನ ಮುಖ್ಯ. ಉಪ್ಪು ಮುಡಿ ಓಟ ಫೈನಲ್ ಆಗ್ತಾ ಇದೆ. ಹೆಸರು ನೋಂದಾಯಿಸಿಕೊಳ್ಳಿ. 8, 9, 10ನೇ ತರಗತಿಯ ಹುಡುಗರಿಗೆ ಬನ್ನಿ. ಆತ್ಮೀಯರೇ,